ಸಾಧಿಸೋ ಮನಸ್ಸಿದ್ರೆ ಅದೇನೇ ಸಮಸ್ಯೆಗಳು ಬಂದರೂ ಅದು ನಗಣ್ಯವಾಗುತ್ತದೆ ಎನ್ನುವ ಮಾತೊಂದಿದೆ. ಆ ಮಾತಿಗೆ ಹಲವು ಕ್ಷೇತ್ರದಲ್ಲಿ ಅದೆಷ್ಟೋ ಉದಾಹರಣೆಗಳು ದೊರೆಯುತ್ತವೆ. ನಾವೀಗ ಹೇಳ ಹೊರಟಿರುವ ವಿಚಾರವು ಅದಕ್ಕೊಂದು ಸ್ಪಷ್ಟ ಉದಾಹರಣೆ. ಹೌದು, ಬಡತನ ಸಾಧನೆಗೆ ಅಡ್ಡಿಯಾಗುವುದಿಲ್ಲ ಎಂಬುದಕ್ಕೆ ಇವರೇ ಉದಾಹರಣೆ. ಸರ್ಕಾರ ನೆರವು ನೀಡದಿದ್ದರೂ ದಾನಿಗಳ ಸಹಾಯ ಪಡೆದುಕೊಂಡ ಇವರು ದುಬೈನಲ್ಲಿ ನಡೆದ ಏಷ್ಯನ್ ಬೆಂಚ್ ಪ್ರೆಸ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ 2 ಬೆಳ್ಳಿ ಪದಕ ದೇಶಕ್ಕೆ ಕೀರ್ತಿ ತಂದಿದ್ದಾರೆ. ಅವರ್ಯಾರು, ಏನವರ ಕತೆ, ಬನ್ನಿ ನೋಡೋಣ. ಇದು ಈ ಹೊತ್ತಿನ ಜನಮನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ರಕ್ಷಿತ್ ಬೋಳಾರ್ ಈತ ಮಂಗಳೂರಿನ ಪ್ರತಿಭಾವಂತ ಕ್ರೀಡಾಪಟು. ಇವರ ಸಾಧನೆಯ ಮಹತ್ವಾಕಾಂಕ್ಷೆಯ ಮುಂದೆ ಬಡತನ ಸೋತು ಹೋಯಿತು. ಸರ್ಕಾರ ನೆರವು ನೀಡಿದ್ರೂ ದಾನಿಗಳ ಸಹಾಯ ಪಡೆದು ಏಷ್ಯನ್ ಬೆಂಚ್ ಪ್ರೆಸ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ 2 ಬೆಳ್ಳಿ ಗೆಲ್ಲುವ ಮೂಲಕ ಭಾರತದ ಕೀರ್ತಿ ಪತಾಕೆಯನ್ನ ಎತ್ತಿ ಹಿಡಿದಿದ್ದಾರೆ. ಮನಸ್ಸಿದ್ರೆ ಮಾರ್ಗವಿದೆ ಎನ್ನುವ ಮಾತೊಂದಿದೆ. ಅಂದ್ರೆ ಸಾಧಿಸುವ ಛಲವೊಂದಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು. ಇರುವ ಬಡತನ, ಕಷ್ಟ, ಕಾರ್ಪಣ್ಯಗಳು ಇದ್ಯಾವುದೂ ಕೂಡ ಯಾವುದೇ ಪರಿಣಾಮ ಬೀರೋದಿಲ್ಲ ಎನ್ನುವ ಮಾತಿಗೆ ಅದೆಷ್ಟೋ ನಿದರ್ಶನಗಳು ಈ ಪ್ರಪಂಚದಲ್ಲಿ ಕಾಣಸಿಗುತ್ತದೆ. ಅದೆಷ್ಟೋ ಮಂದಿ ಸಾಧನೆಗಳನ್ನ ಮಾಡಿ ಮೂಗಿನ ಮೇಲೆ ಬೆರಳಿಡುವಂತೆ ಮಾಡಿದ್ದಾರೆ. ಕರಾವಳಿಯ ಕ್ರೀಡಾ ಪ್ರತಿಭೆಗಳು ಅದೆಷ್ಟೋ ಮಂದಿ ಈ ಸಾಲಿಗೆ ಉದಾಹರಣೆಯಾಗಿ ನಿಂತಿದ್ದಾರೆ. ಇಂತಹ ಪಾಲಿಗೆ ಮತ್ತೊಂದು ಸೇರ್ಪಡೆ ಎಂದರೆ ಮಂಗಳೂರಿನ ಯುವ ಪ್ರತಿಭೆ ರಕ್ಷಿತ್ ಬೋಳಾರ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೇ ಕರ್ನಾಟಕದ ಕೀರ್ತಿ ಪತಾಕೆ ಹಾರಿಸಿದ ಈ ಯುವಕ ದುಬೈನಲ್ಲಿ ನಡೆದ ಏಷ್ಯನ್ ಪವರ್ ಲಿಫ್ಟಿಂಗ್ನಲ್ಲಿ 2 ಬೆಳ್ಳಿಯ ಪದಕಗಳನ್ನು ಪಡೆದಿದ್ದಾರೆ. ಬಡತನ ಸಾಧನೆಗೆ ಅಡ್ಡಿಯಾಗುವುದಿಲ್ಲ ಎಂಬುದಕ್ಕೆ ರಕ್ಷಿತ್ ಅವರೇ ಉದಾಹರಣೆ. ನನ್ನ ಹೆಸರು ರಕ್ಷಿತ್ ಡಿ ಬೋಳಾರ್ ಅಂತ. ನಾನು ಸೆಂಟ್ರಲ್ ಲೂಸಿಯಸ್ ಪಿ ಕಾಲೇಜ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದೇನೆ. ಅದು ಸೆಕೆಂಡ್ PUC ಕಾಮರ್ಸಲ್ಲಿ ಕಳೆದಿದ್ದೇನೆ. ಇತ್ತೀಚೆಗೆ ನಡೆದ ದುಬೈಯಲ್ಲಿ ನಡೆದ ಏಷ್ಯನ್ ಪವರ್ ಲಿಫ್ಟಿಂಗ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ನಲ್ಲಿ 2 ಸಿಲ್ವರ್ ಮೆಡಲನ್ನು ಪಡೆದಿದ್ದೇನೆ. ನನ್ನ ಫಸ್ಟ್ ಮೆಡಲನ್ನು ನಾನು 2016ನಲ್ಲಿ ಬಿಕರ್ನಕಟ್ಟೆಯಲ್ಲಿ ನಡೆದ ಸ್ಟೇಟ್ ಲೆವೆಲಲ್ಲಿ ಸಿಲ್ವರ್ ಮೆಡಲ್ ಪಡೆದಿದ್ದೆ. ಹಾಗೆ ಸುರತ್ಕಲ್ನಲ್ಲಿ ನಡೆದ ಸ್ಟೇಟ್ ಲೆವೆಲಲ್ಲೂ ಕೂಡ ಸಿಲ್ವರ್ ಪಡೆದಿದ್ದೆ. ಅದರಲ್ಲಿ ಸೆಲೆಕ್ಟ್ ಆಗಿ ಇನ್ನು ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದೆ. ಆಗ ಹಿಮಾಚಲ್ ಪ್ರದೇಶಲ್ಲಿ, ಅಲ್ಲಿ ಅದು ಮೊದಲ ನ್ಯಾಷನಲ್ ಲೆವೆಲ್ ಆಗಿತ್ತು. ಅದರಲ್ಲಿ ನಾನು ಕಂಚಿನ ಪದಕವನ್ನು ಪಡೆದಿದ್ದೆ. ಹಾಗೂ ಕಿನ್ನಿಗೋಳಿಯಲ್ಲಿ ನಡೆದ ಪವರ್ ಲಿಫ್ಟಿಂಗ್ನಲ್ಲೂ ಕೂಡ ಸಿಲ್ವರ್ ಮೆಡಲ್ ಪಡೆದಿದೆ. ಹಾಗೂ ರಾಂಚಿಯಲ್ಲಿ ನಡೆದ ನ್ಯಾಷನಲ್ ಲೆವೆಲ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ನಲ್ಲಿ 2 ವಿಭಾಗದಲ್ಲಿ ಚಿನ್ನದ ಪದಕ ಪಡೆದು ಏಷ್ಯನ್ ಪವರ್ ಲಿಫ್ಟಿಂಗ್ಗೆ ಕ್ವಾಲಿಫೈ ಆಗಿದ್ದೆ. ಹಾಗೆ ಅದೇ ಇತ್ತೀಚೆಗೆ ನಡೆದ ಏಷ್ಯನ್ ಪವರ್ ಲಿಫ್ಟಿಂಗ್ನಲ್ಲಿ 2 ಸಿಲ್ವರ್ ಮೆಡಲ್ ಪಡೆದಿದ್ದೆ. ಅದು ಬೆಂಚ್ ಪ್ರೆಸ್ನಲ್ಲಿ ಕಜಕಿಸ್ತಾನ್ ಹಾಗೂ ನಮ್ಮ ಇಂಡಿಯಾ 2 ಟೈ ಆಗಿತ್ತು ನನ್ನ ಕ್ಯಾಟಗರಿಯಲ್ಲಿ. ಆದರೆ ಬಾಡಿ ವೆಯ್ಟ್ನಿಂದ ಅದು ಕಜಕಿಸ್ತಾನ್ನವನಿಗೆ ಗೋಲ್ಡ್ ಮೆಡಲ್ ಹೋಯಿತು ಹಾಗೂ ನನಗೆ ಸಿಲ್ವರ್ ಮೆಡಲ್ ಹೋಯಿತು. ದಯಾಕರ್ ಬೋಳಾರ್ ಹಾಗೂ ಲೀಲಾ ದಂಪತಿಯ ಪುತ್ರನಾಗಿರುವ ರಕ್ಷಿತ್ ಬೋಳಾರ್ ಅತ್ಯುತ್ತಮ ಪವರ್ ಲಿಫ್ಟರ್. ತಂದೆ ಕೂಡ ಓರ್ವ ಪವರ್ ಲಿಫ್ಟರ್ ಆಗಿ ರಾಷ್ಟ್ರ ಮಟ್ಟದಲ್ಲೂ ಪ್ರತಿನಿಧಿಸಿ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿದ್ದಾರೆ. ತಂದೆಯಂತೆ ರಕ್ಷಿತ್ ಬೋಳಾರ್ ಕ್ರೀಡಾ ಸಾಧನೆ ಮಾಡಿದ್ದಾರೆ. ಹೆತ್ತವರು ಕೂಡ ಈತನ ಸಾಧನೆಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ದಯಾಕರ್ ಬೋಳಾರ್ ಅಂಜನೆ ರಕ್ಷಿತ್ ಡಿ ಬೋಳಾರ್ ಎರಡು ಸಿಲ್ವರ್ ಮೆಡಲು ಪಡೆದು ಅಂಚನೆಯಾಗಿ ನಾನು ಒಂದು 5 ವರ್ಷ ಸಪೋರ್ಟ್ ಮಾಡ್ತಿರಲಿಲ್ಲ. 9th ಸ್ಟ್ಯಾಂಡರ್ಡ್ ಪನಗನೆ ಈ ಮೊಬೈಲ್ ಒಂದು ಪ್ರತಿನಿಧಿಸಿದ್ದು ಕೂಡಿ ಅವನು ಎಂಗೆ ಏಷ್ಯಾಡ್ ಚಾನ್ಸ್ ಇತ್ತಿಲ್ಲಟಿ ಏಷ್ಯಾಡ್ ಚಾನ್ಸ್ ಉಂಟು. ಅವನು ಇತ್ತು ಗೇಜ್ ಮಲ್ತಾಡ ಒಂದು ತಂದೊಂದಿತ್ತು. ಅದಕ್ಕೆ ಅವನು ಜಿಂಜ ಸಪೋರ್ಟ್ ಕೊಡ್ತು. ಒಟ್ಟಿಗೆ ಕೊಟ್ಟು ಜಿಮ್ ಕೊಡ್ತಾರೆ ಯಾಕಂತ ಕೋಚಿಂಗ್ ಕೊಡ್ತಿಲ್ಲ ಅಂಚನೆ ಯಾವ್ದು ಹೊಸವರ್ಣ ಅಂತೀನಿ ಆಗಲ ಕೋಚಿಂಗ್ ಕೊಡಂತ ಅಂಚನೆ ಯಾವ ತುಂಬ ಕ್ರೀಡಾಪಟ ಆಗುತ್ತೆ. 1983
ನ್ಯಾಷನಲ್ ಚಾಂಪಿಯನ್ ಅಂಚನೆ ಬಾಡಿ ಬಿಲ್ಡಿಂಗ್ ಇದೆ ಅಂಚನೆ ಸ್ಟೇಟ್ ಲೆವೆಲ್ ಅಂಚನೆ ದಕ್ಷಿಣ ಕನ್ನಡ. ರಕ್ಷಿತ್ ಏಷ್ಯನ್ ಪವರ್ ಲಿಫ್ಟಿಂಗ್ ಮೆಡಲ್ ಕಂಚಿನ ಮಸ್ತ್ ಖುಷಿ ಅಂದೆ. ಸರ್ಕಾರ ನೆರವು ನೀಡದಿದ್ರೂ ದಾನಿಗಳ ಸಹಾಯ ಪಡೆದುಕೊಂಡ ಇವರು ದುಬೈನಲ್ಲಿ ನಡೆದ ಏಷ್ಯನ್ ಬೆಂಚ್ ಪ್ರೆಸ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ 2 ಬೆಳ್ಳಿಯ ಪದಕಗಳನ್ನು ತಂದು ದೇಶಕ್ಕೆ ಕೀರ್ತಿ ತಂದಿದ್ದಾರೆ. ಈ ಮೂಲಕ ದುಬೈನಲ್ಲಿ ನಡೆದ ಏಷ್ಯನ್ ಪವರ್ ಲಿಫ್ಟಿಂಗ್ನಲ್ಲಿ 2 ಬೆಳ್ಳಿ ಪದಕಗಳನ್ನು ಪಡೆದ ಕರಾವಳಿ ಕುವರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮಂಗಳೂರಿನ ಬೋಳಾರ ನಿವಾಸಿ ರಕ್ಷಿತ್ ಬೋಳಾರ್ ದುಬೈನಲ್ಲಿ ನಡೆದ ಏಷ್ಯನ್ ಬೆಂಚ್ ಪವರ್ ಲಿಫ್ಟಿಂಗ್ ಜೂನಿಯರ್ ವಿಭಾಗದಲ್ಲಿ ಭಾರತ ತಂಡವನ್ನ ಪ್ರತಿನಿಧಿಸಿದ್ದು 2 ಬೆಳ್ಳಿಯ ಪದಕಗಳನ್ನ ಗೆಲ್ಲುವ ಮೂಲಕ ದೇಶಕ್ಕೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಅಂದಹಾಗೆ ಈತ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲೂ ಪ್ರಶಸ್ತಿಯನ್ನ ತನ್ನ ಮುಡಿಗೇರಿಸಿಕೊಂಡಿದ್ದಾರೆ. 2016ರ ಫೆಬ್ರವರಿಯಲ್ಲಿ ಮಂಗಳೂರಿನ ವಿಕ್ಕನ್ನಕಟ್ಟೆಯಲ್ಲಿ ನಡೆದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ, 2016ರಲ್ಲಿ ಸುರತ್ಕಲ್ನಲ್ಲಿ ನಡೆದ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ, 2016ರಂದು ಹಿಮಾಚಲ ಪ್ರದೇಶದಲ್ಲಿ ಜರುಗಿದ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಕಂಚಿನ ಪದಕ, 2017ರಲ್ಲಿ ಕಿನ್ನಿಗೋಳಿಯಲ್ಲಿ ಆಯೋಜಿಸಿದ್ದ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ, 2018ರಲ್ಲಿ ಬೆಂಗಳೂರಿನಲ್ಲಿ ಜರುಗಿದ ಸ್ಪರ್ಧೆಯಲ್ಲಿ ಚಿನ್ನದ ಪದಕ, 2018ರ ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ 2 ಚಿನ್ನದ ಪದಕಗಳು, 2018ರಲ್ಲಿ ಹುಬ್ಬಳ್ಳಿಯ ಕನ್ನಡ ಭವನದಲ್ಲಿ ನಡೆದ ಪಂದ್ಯಾಟದಲ್ಲಿ ಬೆಳ್ಳಿ ಪದಕ ಪಡೆದುಕೊಂಡಿದ್ದಾರೆ. ಶಕ್ತಿಯುತ ಕ್ರೀಡೆ ಪವರ್ ಲಿಫ್ಟಿಂಗ್ ಇಷ್ಟಪಟ್ಟು ಅದರಲ್ಲೇ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಉನ್ನತ ಹೆಸರನ್ನ ಮಾಡಿದ್ದಾರೆ. ಇದೀಗ ದುಬೈನಲ್ಲಿ ನಡೆದ ಏಷ್ಯನ್ ಪವರ್ ಲಿಫ್ಟಿಂಗ್ನಲ್ಲಿ 2 ಬೆಳ್ಳಿಯ ಪದಕಗಳನ್ನ ಪಡೆಯುವ ಮೂಲಕ ದೇಶಕ್ಕೆ ಕೀರ್ತಿ ತಂದುಕೊಟ್ಟಿದ್ದಾರೆ. ನನ್ನ ಕೋಚ್ರವರಾದ ಯಾದವ್ ಸುವರ್ಣರವರು ಅವರು ಸುಮಾರು 4-5 ವರ್ಷಗಳಿಂದ ನನಗೆ ತರಬೇತಿಯನ್ನು ನೀಡುತ್ತಿದ್ದಾರೆ. ಅವರು ಪ್ರತಿಯೊಂದು ಕಾಂಪಿಟೇಷನ್ಗೂ ನನ್ನ ಜೊತೆಯಲ್ಲಿ ಬರ್ತಿದ್ದಾರೆ. ಅದು ರಾಜ್ಯ ಆಗಲಿ, ರಾಷ್ಟ್ರ ಮಟ್ಟ ಆಗಲಿ, ಪ್ರತಿಯೊಂದು ಕಾಂಪಿಟೇಷನ್ನಲ್ಲಿ ನನಗೆ ಉತ್ತಮ ಸಪೋರ್ಟನ್ನು ನೀಡುತ್ತಿದ್ದಾರೆ. ಹಾಗೂ ಅವರು ಕೂಡ ಏಷ್ಯನ್ ಪವರ್ ಲಿಫ್ಟಿಂಗ್ನಲ್ಲಿ ಕೂಡ ಗೋಲ್ಡ್ ಮೆಡಲ್ ಅನ್ನು ಪಡೆದಿದ್ದರು. ಬೇರೆ ಕ್ರೀಡೆಗಿಂತ ಇದೊಂದು ವಿಭಿನ್ನವಾದ ಕ್ರೀಡೆ. ಅದೆಷ್ಟೋ ಕರಾವಳಿಯ ಪ್ರತಿಭೆಗಳು ಪವರ್ ಲಿಫ್ಟಿಂಗ್ನಲ್ಲಿ ದೇಶ ವಿದೇಶಕ್ಕೆ ಹೋಗಿ ಕ್ರೀಡಾ ಸಾಧನೆಯನ್ನ ಮೆರೆದಿದ್ದಾರೆ. ಅದರಲ್ಲೂ ದೇಶ ವಿದೇಶಕ್ಕೆ ಹೋಗಲು ಹಣಕ್ಕಾಗಿ ಖಾಸಗಿ ವ್ಯಕ್ತಿಗಳ ಕೈಯೋಟಬೇಕಾದ ಪರಿಸ್ಥಿತಿ ಇದೆ. ಆದ್ರೂ ನಮ್ಮ ಕ್ರೀಡಾಪಟುಗಳು ಮಾತ್ರ ಇದನ್ನೆಲ್ಲ ಲೆಕ್ಕಿಸದೆ ಕ್ರೀಡಾ ಸಾಧನೆ ಮಾಡುವುದರ ಜೊತೆಗೆ ಪದಕಗಳನ್ನ ಗಳಿಸಿ ದೇಶಕ್ಕೆ ಆಗಮಿಸುತ್ತಿದ್ದಾರೆ. ಕ್ರೀಡಾಪಟುಗಳಿಗೆ ಕೊಡಬೇಕಾದ ಹಣವನ್ನ ಸರ್ಕಾರ ಸರಿಯಾಗಿ ನೀಡ್ತಿಲ್ಲ. ಹಾಗೂ ನಮಗೆ ಸರ್ಕಾರದಿಂದ ಅಷ್ಟೊಂದೇನು ಪ್ರೋತ್ಸಾಹ ಸಿಗ್ತಿಲ್ಲ. ಅದು ಆರ್ಥಿಕವಾಗಿ ಪ್ರೋತ್ಸಾಹ ಸಿಗ್ತಿಲ್ಲ. ಸುಮಾರು ವರ್ಷಗಳಿಂದ ಅನೇಕ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ. ಅವರಿಗೆಲ್ಲರಿಗೂ ಕೂಡ ಅಂತಹ ಪ್ರೋತ್ಸಾಹವನ್ನು ನೀಡಬೇಕು. ಹಾಗೂ ಪವರ್ ಲಿಫ್ಟಿಂಗ್ ಕೂಡ ಅಷ್ಟೊಂದು ಪ್ರೋತ್ಸಾಹ ನೀಡ್ತಿಲ್ಲ ಸರ್ಕಾರದಿಂದ. ಹೇಗೆ ಬೇರೆ ಸ್ಪೋರ್ಟ್ಸ್ಗಳಿಗೆ ಪ್ರೋತ್ಸಾಹವನ್ನು ನೀಡ್ತಿದ್ದಾರೆ, ಹಾಗೆ ಕೂಡ ಪವರ್ ಲಿಫ್ಟಿಂಗ್ ಕೂಡ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕಂತ ಕೇಳ್ತೇನೆ. ಗೌರ್ಮೆಂಟ್ ಪವರ್ ಲಿಫ್ಟಿಂಗ್ಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದರೆ ಮುಂಬರುವ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಕೂಡ ನಮ್ಮ ಭಾರತದ ಕ್ರೀಡಾಪಟುಗಳು ಹೆಚ್ಚಿನ ಸಾಧನೆಯನ್ನು ಮಾಡಲು ಅವರಿಗೆ ಸಪೋರ್ಟ್ ಸಿಗ್ತದೆ. ಪದಕ ಗೆದ್ದ ಕ್ರೀಡಾಪಟುಗಳಿಗೆ ಕ್ರೀಡಾ ಇಲಾಖೆಯಿಂದ ಯಾವುದೇ ಪ್ರೋತ್ಸಾಹ ಸಿಗ್ತಿಲ್ಲ. ಈಗ ಪವರ್ ಲಿಫ್ಟಿಂಗ್ ಕ್ರೀಡೆಗೆ ಪ್ರೋತ್ಸಾಹದ ಕೊರತೆ ಒಂದು ಕಡೆಯಲ್ಲಿ ಕಾಣ್ತಾ ಇದೆ ಎನ್ನುವ ಮಾತುಗಳು ಕೂಡ ಕ್ರೀಡಾ ಪ್ರೇಮಿಗಳಿಂದ ಕೇಳಿಬರುತ್ತಿದೆ. ಸಣ್ಣ ವಯಸ್ಸಿನಲ್ಲೂ ಅಪ್ರತಿಮ ಸಾಧನೆ ಮಾಡಿರುವ ರಕ್ಷಿತ್ ಬೋಳಾರ್ ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆಯಲ್ಲಿ ಪವರ್ ಲಿಫ್ಟಿಂಗ್ ತರಬೇತಿಯನ್ನ ಪಡೆಯುತ್ತಿದ್ದಾರೆ. ಇವರಿಗೆ ಕಳೆದ 5 ವರ್ಷಗಳಿಂದ ಯಾದವ ಸುವರ್ಣರವರು ತರಬೇತನ್ನ ನೀಡುತ್ತಿದ್ದಾರೆ.
ಅಂಚ ಎಡ್ಡೆ ಇಂಪ್ರೂವ್ಮೆಂಟ್ ಬರ್ತನೇನ ಅಂಚ ಆಯುಷೋಡು ಕೊಡಲ ಈಶೋ ಪೋಪಿನ ಕ್ಯಾನ್ ಫುಲ್ಲು ಆಗಿ ತಯಾರು ಕೊಡ್ತಾನೆ. ಮಾತ್ರವಲ್ಲದೆ ಮಾಸ್ಟರ್ ಭುಜಂಗ ಬೋಳಾರವರು ಕೂಡ ಪವರ್ ಲಿಫ್ಟಿಂಗ್ಗೆ ಸಾಥ್ ನೀಡುತ್ತಿದ್ದಾರೆ. ಅಯ್ಯ ಒಬ್ಬೊಂದು ಪನಗ ఆయన ಕಾಲೇಜ್ ಏತ್ ಮಕ್ಕಳು ನಿಮಗೆ ಗೊತ್ತಾಂಡು ఆయన ಏಜ್ಡ್ ಅನ್ನ ಬಾಡಿ ವೇಟ್ಡ್ ಅದು ಪಕ್ಕ ಕಾಂಪಿಟೇಷನ್ పోయి ಅವರು ಫಸ್ಟ್ ಪ್ಲೇಸ್ ಬರ್ತಾయి. ಅದು ಪಕ್ಕ ఇప్పుడు ವ್ಯಾಯಾಮಶಾಲ ವೀರಮಾತೆ ವ್ಯಾಯಾಮಶಾಲ ಮಸ್ತ್ ಸಪೋರ್ಟ್ ಮಾಡ್ತಾ ಹೋಗಿನ ಖರ್ಚು ಅವ್ರು ఇప్పుడు ಮಾಡ್ತಾ ಅಂತ ಕೂಡ ನೇಷನ್ ಆಗಲ್ಲ పోయి ಅವಲ್ಲ ಫಸ್ಟ್ ಪ್ಲೇಸ್ ಹಿಮಾಚಲದು ಅದು ಪಕ್ಕ ಅದು ಕೂಡ ಏಷ್ಯನ್ ಗೇಮ್ಸ್ ಫೋಟೋ ಮೆಡಲ್ ಸಿಲ್ವರ್ ಮೆಡಲ್ ಹಾಕಿ ವೈಟ್ ಹಾಕಿ ಅದು ಪಕ್ಕ ಕೂಡ ಎಲ್ಲ ನೇಷನ್. ಸಣ್ಣ ವಯಸ್ಸಿನಲ್ಲೂ ಇಷ್ಟು ದೊಡ್ಡ ಮಟ್ಟದ ಸಾಧನೆ ಮಾಡಿರುವ ರಕ್ಷಿತ್ ಬೋಳಾರ್ ಮುಂಬರುವ ಪವರ್ ಲಿಫ್ಟಿಂಗ್ಗೆ ವೀರಮಾರುತಿ ವ್ಯಾಯಾಮ ಶಾಲೆ ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡುತ್ತಿದೆ. ಇದು ಅಲ್ಲದೆ ತರಬೇತುದಾರರಾಗಿರುವ ಯಾದವ ಸುವರ್ಣ ಹಾಗೂ ರಕ್ಷಿತ್ ಬೋಳಾರ್ ಅವರು ರಾಷ್ಟ್ರೀಯ ಮಟ್ಟದ ಕ್ರೀಡೆಗೂ ತಯಾರಾಗ್ತಾ ಇದ್ದಾರೆ. ನೇಷನಲ್ 2 ಜನ ಹೋಗುದಿಲ್ಲ, ಐಕಲ 2 ಜನ ಹೋಗುದಿಲ್ಲ, ಐಕಲ ಫುಲ್ಲು ತಯಾರಾದು ಇತ್ತೇನ ರೆಡಿ ಆಗೋದಿಲ್ಲ ಅಂತೇಳಿ ಅಂಚನೆ ಒಂದೇ ಸಾಲ ಕುದಡೆ ಅಂತೇಳಿ ಹೋಗುದಿಲ್ಲ. ಇನ್ನು ಈತ ಮಂಗಳೂರಿನ ಹೆಸರಾಂತ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಶಿಕ್ಷಣದ ಜೊತೆಯಲ್ಲಿ ಕ್ರೀಡಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾನೆ. ನಗರದ ಸಂತ ಅಲೋಷಿಯಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಈತ ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ. ರಕ್ಷಿತ್ ಬೋಳಾರ್ ಸಂತ ಅಲೋಷಿಯಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಓದುತ್ತಿರುವ ವಿದ್ಯಾರ್ಥಿ. ಸೆಕೆಂಡ್ ಪಿಯುಸಿಯಲ್ಲಿ ಓದ್ತಾ ಇದ್ದೀನಿ ಕಾಮರ್ಸಲ್ಲಿ. ಈ ವರ್ಷ ದುಬೈಯಲ್ಲಿ ನಡೆದ ಏಷ್ಯನ್ ಪವರ್ ಲಿಫ್ಟಿಂಗ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ಪಲ್ಲಿ 2 ಸಿಲ್ವರ್ ಮೆಡಲ್ ಗೆದ್ದು ಬಂದಿದ್ದಾನೆ. ಮತ್ತು ಕೇವಲ ನಮ್ಮ ಮಂಗಳೂರಿಗೆ ಮಾತ್ರವಲ್ಲ, ಭಾರತ ದೇಶದ ಪತಾಕೆಯನ್ನು ಉತ್ತುಂಗಕ್ಕೆ ಆರಿಸಿದ್ದಾರೆ. ಹಾಗೆ ರಕ್ಷಿತ್ ಬೋಳಾರ್ ನಮ್ಮ ಕಾಲೇಜಿಗೆ ಮತ್ತು ಆಡಳಿತ ಮಂಡಳಿಗೆ ಒಂದು ಹೆಸರೊಂದು ತಂದುಕೊಟ್ಟಂಥ ವಿದ್ಯಾರ್ಥಿಯಾಗಿರ್ಬೋದು. ಅವನ ಕಾಲೇಜಿನ ಪ್ರಿನ್ಸಿಪಲ್ ಆದಂಥ ಮೆಲ್ವಿನ್ ಮೆಂಡನ್ಸ್ ಅವರು ಒಳ್ಳೆಯ ಪ್ರೋತ್ಸಾಹವನ್ನು ನೀಡಿ ಸಾಧನೆಗೆ ಒಳ್ಳೆಯ ರೀತಿಯ ಪ್ರೋತ್ಸಾಹವನ್ನು ನೀಡಿರುತ್ತಾರೆ. ಸೆಂಟ್ ಅಲೋಷಿಯಸ್ ಪಿ ಕಾಲೇಜ್ ಫಾದರ್ ಮೆಲ್ವಿನ್ ಮೆಂಡೋನ್ಸ್ ತುಂಬಾ ಸಪೋರ್ಟ್ ಎನ್ಕರೇಜ್ಮೆಂಟ್ ನೀಡಿದ್ದಾರೆ. ಹಾಗೆ ಫೈನಾನ್ಷಿಯಲಿ ಕೂಡ ಸಪೋರ್ಟ್ ನೀಡ್ತಾರೆ ಎಂದು ಭರವಸೆಯನ್ನು ನೀಡಿದ್ದಾರೆ. ಹಾಗೂ ಇಲ್ಲಿನ ಫಿಸಿಕಲ್ ಡೈರೆಕ್ಟರ್ ಆದ ನವೀನ್ ಸರ್ ಹಾಗೂ ಉಷಾ ಮ್ಯಾಮ್ ಇಬ್ಬರು ಕೂಡ ತುಂಬಾ ಎನ್ಕರೇಜ್ ಮಾಡಿದ್ದಾರೆ. ಈತ ಕ್ರೀಡೆಯಲ್ಲಿ ಮಾತ್ರ ಅಲ್ಲದೆ ಕಲಿಕೆಯಲ್ಲೂ ತನ್ನದು ತಾನು ತೊಡಗಿಸಿಕೊಳ್ಳುವ ಮೂಲಕ ಕ್ರೀಡಾ ಮನೋಭಾವವನ್ನ ಮೆರೆಯುತ್ತಿದ್ದಾನೆ. ಅದರಲ್ಲೂ ವಾಣಿಜ್ಯ ವಿಭಾಗದಲ್ಲಿ ಕಲಿಯುತ್ತಿರುವ ಈತನು ಉತ್ತಮ ಅಂಕ ಗಳಿಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುತ್ತಿದ್ದಾನೆ. ಇನ್ನು ಮಂಗಳೂರಿನ ಸಂತ ಅಲೋಷಿಯಸ್ ಶಿಕ್ಷಣ ಸಂಸ್ಥೆ ಕ್ರೀಡಾ ಸಾಧಕರಿಗೆ ಪ್ರೋತ್ಸಾಹವನ್ನ ನೀಡ್ತಾ ಬಂದಿದೆ. ಇದೀಗ ರಕ್ಷಿತ್ ಬೋಳಾರ್ ಅವರ ಕ್ರೀಡೆಗೆ ಪ್ರೋತ್ಸಾಹದ ಮೂಲಕ ಕ್ರೀಡಾ ಸಾಧಕರಿಗೆ ಗೌರವ ನೀಡುವ ಶಿಕ್ಷಣ ಸಂಸ್ಥೆ ಎಂಬ ಹೆಗ್ಗಳಿಕೆ ಪಡೆದುಕೊಂಡಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಕಷ್ಟಗಳನ್ನ ಮೆಟ್ಟಿ ನಿಂತು ಕ್ರೀಡೆಯ ಮೂಲಕ ಅದ್ಭುತ ಸಾಧನೆ ಮಾಡಿ ಎಲ್ಲರ ಮೂಗಿನ ಮೇಲೆ ಬೆರಳೇರುವಂತೆ ಮಾಡಿದ ಕರಾವಳಿಯ ಕುವರ ರಕ್ಷಿತ್ ಬೋಳಾರ್ ಅವರ ಸಾಧನೆಯ ಕತೆ. ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ನೇರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.